ದಡ್ಡಲಕಾಡು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆಯಲ್ಲಿ ಏರಿಕೆಯಾಗಿರುವುದರಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೊಸ ಬಸ್ಸೊಂದನ್ನು ದುರ್ಗಾ ಫ್ರೆಂಡ್ಸ್ ಕ್ಲಬ್ ಉಚಿತವಾಗಿ ನೀಡಿದ್ದು ಅದನ್ನು ಶಾಲೆಗೆ ಹಸ್ತಾಂತರಿಸುವ ಕಾರ್ಯ ಶುಕ್ರವಾರ ನಡೆಯಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗೊತ್ತು ಶಾಲಾ ಬಸ್ಸಿನ ಕೀಲಿಕೈಯನ್ನ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಿದ್ರು. ಈ ಸಂದರ್ಭ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಪುಣ್ಯವಂತರು. 4 ಗೋಡೆಗಳ ಮಧ್ಯೆ ಶಿಕ್ಷಣ ಪಡೆಯುವ ನಗರ ಪ್ರದೇಶದ ಮಕ್ಕಳಿಗಿಂತ ಪ್ರಕೃತಿಯ ಮಡಿಲಿನಲ್ಲಿ ಶಿಕ್ಷಣ ಪಡೆಯುವ ಅವಕಾಶ ಗ್ರಾಮೀಣ ಮಕ್ಕಳಿಗೆ ಮಾತ್ರ ಇದೆ ಎಂದರು. ಹಂತದಲ್ಲಿ ಏನು ನಡೀತಿದೆ ಅಂದ್ರೆ ನನಗೆ ಎಲ್ಲರನ್ನ ವಿಷಯವನ್ನು ತಿಳ್ಕೊಂಡ ವ್ಯಕ್ತಿ ನಾನು. ಪ್ರಕಾಶ್ ಅಂತವರು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ನಿಂತು ಈ ಶಾಲೆಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಪ್ರಥಮವಾಗಿ ಅಭಿನಂದಿಸಬೇಕು. ಒಬ್ಬ ಶಾಸಕನಾಗಿ ಈ ಕ್ಷೇತ್ರದ ಎಲ್ಲ ವಿದ್ಯಾಸಂಸ್ಥೆಗಳ ಜವಾಬ್ದಾರಿ ನನ್ನ ಹತ್ರ ಇದೆ, ಸತ್ಯ. ಆದರೆ ಒಂದು ಸರ್ಕಾರಿ ಶಾಲೆಯನ್ನ ಒಂದು ಪ್ರೈವೇಟ್ ಒಂದು ಜನರು ಈ ಊರಿನ ಜನರು ಸಹಕಾರದೊಂದಿಗೆ ಏನು ಮಾಡಬಹುದು ಎಂದು ತೋರಿಸಿ ಬಿಜೆಪಿ ಜಿಲ್ಲಾ ವಕ್ತಾರ ಹರಿಕೃಷ್ಣ ಬಂಟ್ವಾಳ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯಾದಾಗ ದೇಶ ಬದಲಾಗಲು ಸಾಧ್ಯವಿದೆ. ಇಂತಹ ಶಾಲೆ ಗ್ರಾಮಗಳಲ್ಲಿ ಆಗಬೇಕಾದ್ರೆ ಜನರ ತ್ಯಾಗ, ಶ್ರದ್ಧೆ ಬೇಕು ಎಂದರು. ಒಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಯನ್ನ ಮೀರಿ ಒಂದು ತಲೆ ಎತ್ತಿ ನಿಲ್ಲಬೇಕು ಅಂತಿದ್ರೆ ಹಿಂದಿರತಕ್ಕಂತಹ ಒಂದು ಚೈತನ್ಯ ನಿಜಕ್ಕೂ ಮೆಚ್ಚತಕ್ಕಂಥದ್ದು. ಬಹುಶಃ ಪ್ರಕಾಶ್ ಅಂಜನವರಿಗೆ ದೇವಸ್ಥಾನ ಕಟ್ಟಿದ್ರೂ ಇಷ್ಟು ಪುಣ್ಯವಾಗಲಿಕ್ಕಿಲ್ಲ, ಆದರೆ ಈ ಶಾಲೆ ಆಗಲಿಕ್ಕೆ ಎಷ್ಟೋ ಮಕ್ಕಳಿಗೆ ಒಂದು ಜ್ಞಾನ ಬರಲಿಕ್ಕೆ ಭಗವದ್ಗೀತೆಯಲ್ಲಿ ಮಾತಿದೆ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ. ಶ್ರದ್ಧೆ ಎಲ್ಲಿ ಇರ್ತದೋ ಅಲ್ಲಿ ಜ್ಞಾನ ಸಿಗುತ್ತೆ ಅಂತ. ಪ್ರಕಾಶ್ ಅಂಜನ್ ಮತ್ತು ಅವರ ಸಹೋದ್ಯೋಗಿಗಳು, ಅವರ ಸ್ನೇಹಿತರು ಎಲ್ಲ ಸೇರಿ ಅವರಲ್ಲೊಂದು ಶ್ರದ್ಧೆ ಇತ್ತು. ಇದನ್ನೊಂದು ಸರ್ಕಾರಿ ಶಾಲೆಯನ್ನ ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಕನಸು ಏನಿದೆ ಅದನ್ನೊಂದು ಪೂರ್ಣ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಶಾಲೆಗೆ ಅವರ ಪ್ರಯತ್ನ, ಅವರ ಬೆವರು, ಅವರ ದುಡಿಮೆ. ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಪ್ರಕಾಶ್ ಚಂಚನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ಪಂಜುಕಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಿತ್ರಾ ಯೋಗೀಶ್, ಕೆನರಾ ಬ್ಯಾಂಕ್ನ ಮನೋಹರ್ ನಾಯಕ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 10 ಪೋಸ್ಟ್ 7 ಬಂಟ್ವಾಳ.